ಹೂವಿನ ಹೂವು ಚಿಟ್ಟೆಯ ಬಣ್ಣ, ರಂಗೋಲಿ ಇಟ್ಟ ನೆಲ ಜೋಳದ ಹೊಲ, ಕೆಸರಿನ ಕಮಲದಲ್ಲಿ ಕವಿ ಕವನ ಕಂಡ. ಇವತ್ತಿನ ದಿವಸ ನಿಮ್ಮೆಲ್ಲರ ಮುದ್ದು ಮುಖದಲ್ಲಿ ಈ ಸೂರಜ್ ಕಲಾಸಿರಿಯ ನಸುನಗೆಯನ್ನು ಕಂಡೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇಲ್ಲಿ ಸೇರಿರುವ ಪುರುಷರಿಗೆಲ್ಲ ನಮ್ಮ ಪೌರುಷದ ನಮಸ್ಕಾರ, ಸ್ತ್ರೀಯರಿಗೆಲ್ಲ ಗೌರವದ ನಮಸ್ಕಾರ, ಮಕ್ಕಳಿಗೆಲ್ಲ ಮುದ್ದಿನ ನಮಸ್ಕಾರ, ಸೇರಿರುವ ಹಿರಿಯರಿಗೆಲ್ಲ ಅಂತಿಮ ನಮಸ್ಕಾರ ಅಂತ ಹೇಳೋಕ್ಕಾಗಲ್ಲ. ಅವರ ಆಶೀರ್ವಾದವನ್ನು ಬೇಡ್ತಾ ಶಂಕರ ಶಶಿಧರ ಗಜ ಚರ್ಮಾಂಬರ ಹರ ಗಂಗಾಧರನೇ ಶಿವಗಂಗಾಧರನೇ. 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 ಪಾರ್ವತಿ ವಲ್ಲಭ ಶ್ರೀನೀಲಕಂಠ ಗೌರಿ ಮನೋಹರನೇ ತ್ರಿಶೂಲಧಾರಕನೇ. 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 ಶಂಕರ ಶಶಿಧರ ಚರ್ಮಾಂಬರ ಹರ ಗಂಗಾಧರನೇ ಶಿವಗಂಗಾಧರನೇ. ಶಂಕರ ಶಶಿಧರ ಚರ್ಮಾಂಬರ ಹರ ಗಂಗಾಧರನೇ ಶಿವಗಂಗಾಧರನೇ. ಅಢಮರುನಾದ ಪ್ರಿಯ ನಾಟ್ಯ ಶೇಖರ ಸ್ಮಶಾನ ಪಾಲಕನೇ ವರಗಂಗಾಧರನೇ. ಢಮರುನಾದ ಪ್ರಿಯ ನಾಟ್ಯ ಶೇಖರ ಸ್ಮಶಾನ ಪಾಲಕನೇ ವರಗಂಗಾಧರನೇ. ಅಢಮರುನಾದ ಪ್ರಿಯ ನಾಟ್ಯ ಶೇಖರ ಸ್ಮಶಾನ ಪಾಲಕನೇ ವರಗಂಗಾಧರನೇ. ಢಮರುನಾದ ಪ್ರಿಯ ನಾಟ್ಯ ಶೇಖರ ಸ್ಮಶಾನ ಪಾಲಕನೇ ವರಗಂಗಾಧರನೇ. ಶಂಭೋ ಶಂಕರನೇ. ಶಂಕರ ಶಶಿಧರ ಗಜ ಚರ್ಮಾಂಬರ ಹರ ಗಂಗಾಧರನೇ ಶಿವಗಂಗಾಧರನೇ. 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 ಶಂಕರ ಶಶಿಧರ ಶಂಕರ ಶಶಿಧರ ಜಾನಪದ ಅನ್ನೋದು ಓದಿದಂಥ MA ಡಿಗ್ರಿ ಮಾಡಿದಂಥವರು PhD ಮಾಡಿದಂಥವರು ಮಾಡಿದ್ದಲ್ಲ. ಜಾನಪದ ಅಂದರೆ ಜನರ ಬಾಯಿಂದ ಬಾಯಿಗೆ, ಅನಕ್ಷರಸ್ಥ ಕುಕ್ಷಿಗಳ ಬಾಯಿಂದ ಬಾಯಿಗೆ ಹರಿದು ಬಂದಂಥ ಪದವೇ ಜನಪದ. ಇಂಥ ಜನಪದವನ್ನು, ಈ ಜನಪದದಲ್ಲಿ ಹಲವಾರು ಪ್ರಕಾರಗಳಿವೆ.
ಜಾನಪದ ಅಂತಂದರೆ ಅದರಲ್ಲೇ ಜಾನಪದದಲ್ಲಿ ಲಾವಣಿ ಪದ ಅಂತಾರೆ, ಗೀಗಿ ಪದ ಅಂತ, ತತ್ವ ಪದ ಅಂತ, ಹಂತಿ ಪದ ಅಂತ, ಹಾಗೆ ಸುಗ್ಗಿ ಪದ ಅಂತ, ಹೀಗೆ ಹಲವಾರು ಜಾನಪದದಲ್ಲಿ ಪ್ರಕಾರಗಳಿವೆ. ಅದರಲ್ಲಿ ಇವತ್ತಿನ ದಿವಸ ಈ ಸುರೋಜ್ ಕಲಾ ಸಂಸ್ಥೆಯ ಸಂಸ್ಥಾಪಕರು ಈ ಶಾಲಾ ಮಕ್ಕಳಿಗೆ ಜಾನಪದದ ಪ್ರಕಾರಗಳ ಪರಿಚಯವನ್ನು ಮಾಡಬೇಕು ಅಂತೇಳಿ ನಮ್ಮನ್ನು ರಾಣೆಬೆನ್ನೂರು ತಾಲೂಕು ಹಾವೇರಿ ಜಿಲ್ಲೆಯಿಂದ ಕರೆಸಿದ್ದಾರೆ. ಈಗ ಹೆಂಗಪ್ಪ ಅಂತಂದ್ರೆ ಇಲ್ಲಿರುವಂಥ ವಿದ್ಯಾವಂತರು ಅವರಿಗೆ ಈ ಜಾನಪದದ ಪರಿಚಯವನ್ನು ಎಷ್ಟು ಆಗುತ್ತೋ ಅಷ್ಟು ಸಾಧ್ಯವಾದಷ್ಟು ನಿಮಗೆ ಪರಿಚಯಿಸಲಿಕ್ಕೆ ಇಚ್ಛೆ ಪಡ್ತೀವಿ. ನೀನೇ ಕುಣಿ ನಾಲಿಗೆ ಮ್ಯಾಲ ತಾಯವ್ವ ನಿನ್ನ ಧ್ಯಾನ ಮಾಡಿ ಧನ್ಯನಾದೆ ನಮ್ಮವ್ವ. ನೀನೇ ಕುಣಿ ನಾಲಿಗೆ ಮ್ಯಾಲ ತಾಯವ್ವ ನಿನ್ನ ಧ್ಯಾನ ಮಾಡಿ ಧನ್ಯನಾದೆ ನಮ್ಮವ್ವ. ನಿನ್ನ ಧ್ಯಾನ ಮಾಡಿ ಧನ್ಯನಾದೆ ನಮ್ಮವ್ವ. ನಿನ್ನ ಧ್ಯಾನ ಮಾಡಿ ಧನ್ಯನಾದೆ ನಮ್ಮವ್ವ. ನೀನೇ ಕುಣಿ ನೀನೇ ಹಾಡು ನೀನೇ ನಲಿ ನಾಲಿಗೆ ಮ್ಯಾಲ ತಾಯವ್ವ ನಿನ್ನ ಧ್ಯಾನ ಮಾಡಿ ಧನ್ಯನಾದೆ ನಮ್ಮವ್ವ. ನಿನ್ನ ಧ್ಯಾನ ಮಾಡಿ ಧನ್ಯನಾದೆ ಅಡ್ಡ ಗುಡ್ಡದ ದೊಡ್ಡ ಜಮಾನನ ಸತಿಯವ್ವ. ಅಡ್ಡ ಗುಡ್ಡದ ದೊಡ್ಡ ಜಮಾನನ ಸತಿಯವ್ವ. ಅಡ್ಡ ಗುಡ್ಡದ ದೊಡ್ಡ ಜಮಾನನ ಸತಿಯವ್ವ. ಇಂಥ ಥೇಡ್ ದಡ್ಡರಿಗೊಲಿವ ದೊಡ್ಡ ಗುಣದ ತಾಯವ್ವ. ನೀನೇ ಕುಣಿ ನೀನೇ ಹಾಡು ನಾಲಿಗೆ ಮ್ಯಾಲ ತಾಯವ್ವ ನಿನ್ನ ಧ್ಯಾನ ಮಾಡಿ ಧನ್ಯನಾದೆ ನಮ್ಮವ್ವ. ನಿನ್ನ ಧ್ಯಾನ ಮಾಡಿ ಧನ್ಯನಾದೆ ನಮ್ಮವ್ವ. ನಂದಿ ವಾಹನ ಇಂದ್ರಧರನ ಸತಿಯವ್ವ. ನಂದಿ ವಾಹನ ಇಂದ್ರಧರನ ಸತಿಯವ್ವ. ನಮ್ಮ ತಲಿಯ ಮ್ಯಾಲೆ ಅರಿವಿನ ದೊಳ್ಳ ವರಿಸವ್ವ. ನಮ್ಮ ತಲಿಯ ಮ್ಯಾಲೆ ಅರಿವಿನ ದೊಳ್ಳ ವರಿಸವ್ವ. ನೀನೇ ಕುಣಿ ನೀನೇ ಹಾಡು ನೀನೇ ನಲಿ ನಾಲಿಗೆ ಮ್ಯಾಲ ತಾಯವ್ವ ನಿನ್ನ ಧ್ಯಾನ ಮಾಡಿ ಧನ್ಯನಾದೆ ನಮ್ಮವ್ವ. 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 ಜಾನಪದ ಅನ್ನೋದು ಜನನಿ ಗರ್ಭದ ಬೇರು. ಜಾನಪದ ಗರತಿಯರು ಹಿಂದ ಬೆಳಗಾಗಿ ಎದ್ದ ತಕ್ಷಣ ಭೂಮಿ ತಾಯಿಗೆ ನಮಸ್ಕಾರ ಮಾಡಿ, ಅಮ್ಮ ತಾಯಿ ಭೂಮಿ ತಾಯಿ ನಾವು ನಿನ್ನನ್ನು ದಿನನಿತ್ಯದ ಕೆಲಸ ಕಾರ್ಯಗಳಿಗೆ ನಿನ್ನನ್ನು ತುಳಿತಾ ಇದ್ದೀವಿ, ಆ ತಪ್ಪಿಗಾಗಿ ನಮ್ಮನ್ನು ಕ್ಷಮಾ ಮಾಡು ಅಂತೇಳಿ ಹಿಂದ ಜಾನಪದ ಗರತಿಯರು ಭೂಮಿ ತಾಯಿನ ಕ್ಷಮೆ ಕೇಳ್ತಾ ಇದ್ರು. ಬೆಳಗಾಗಿ ನಾನೆದ್ದ ಯಾರ್ಯಾರ ನೆನೆಯಲಿ ಎಳ್ಳು ಜೀರಿಗೆ ಬೆಳೆಯೋಳ ಭೂತಾಯಿಯ ಎದ್ದೊಂದುಗಳಿಗೆ ನೆನೆದೇನ, ಭೂಮಿ ತಾಯಿಯ ಎದ್ದೊಂದುಗಳಿಗೆ ನೆನೆದೇನ ಅಂತ ಭೂಮಿ ತಾಯಿನ ನೆನೆತಾ ಇದ್ರು, ಹಾಡ್ತಾ ಇದ್ರು, ಕುಟ್ತಾ ಇದ್ರು, ಬೀಸ್ತಾ ಇದ್ರು, ಆರೋಗ್ಯವಾಗಿದ್ರು ಅವರು ಜಾನಪದರು ಹಿಂದ. ಈಗ ಹಂಗಿಲ್ಲ. ಅದಕ್ಕೊಬ್ಬ ಕವಿ ಏನು ಹೇಳ್ತಾನಪ್ಪ ಅಂತಂದ್ರೆ, ಕುಕ್ಕರ್ನ್ಯಾಗಿನ ಕೂಳು ಕುತ್ತಿಗ್ಯಾಗ ಬಿದ್ದು ಕೂಡಲೇ ಕೆಳಗೆ ನಿಕ್ಕರ್ ಬಿಚ್ಚೋದೊಂದು ತಡ, ನೆಕ್ಕೋ ನಾಯಿ ಬಂತು ಕುರಿಯೋ ಕುರಿಯೋ ಯುಗ ಧರ್ಮ ಅಂತೇಳಿ. ಈಗೆಲ್ಲ ಮಿಕ್ಸಿ ಗ್ರೈಂಡರ್ ಬಂದ್ಬಿಟ್ಟದವ್ರಿ. ಸ್ವಿಚ್ ಹಾಕಿದ್ರೆ ಗಿರ್ ಅಂದ್ಬಿಟ್ರೆ ಎಲ್ಲ ರೆಡಿ. ಫಾಸ್ಟ್ ಫಾಸ್ಟ್ ಫಾಸ್ಟ್. 30-40 ವರ್ಷಕ್ಕೆಲ್ಲ ಶುಗರು, ಬಿ ಪಿ
ಜೈ ಅಂದ್ಬಿಡ್ತಾವ್ರಿ. ಹಿಂದ ಅವರು ಹಾಡ್ತಿದ್ರು, ಕುಡ್ತಿದ್ರು, ಬೀಸ್ತಿದ್ರು, ಗಟ್ಟಿಮುಟ್ಟಾಗಿದ್ರು, ಆರೋಗ್ಯವಂತರಾಗಿದ್ರು. ಅದಕ್ಕೆ ಈಗ ತತ್ವಪದ ಅಂತಂದ್ರ ಸಂತ ಶಿಶುನಾಳ ಶರೀಫರ ಒಂದು ತತ್ವಗೀತೆ. ಕೆಳ ಜಾಣ ಶಿವ ಧ್ಯಾನ ಮಾಡಣ್ಣ, ನಿನ್ನೊಳಗ ನೀನ ತಿಳಿದು ನೋಡಣ್ಣ, ನಿನ್ನೊಳಗ ನೀನ ತಿಳಿದು ನೋಡಣ್ಣ. ಕೆಳ ಜಾಣ ಶಿವ ಧ್ಯಾನ ಮಾಡಣ್ಣ, ನಿನ್ನೊಳಗ ನೀನ ತಿಳಿದು ನೋಡಣ್ಣ, ನಿನ್ನೊಳಗ ನೀನ ತಿಳಿದು ನೋಡಣ್ಣ. ಕಾಶಿಯ ಯಾತ್ರೆಯ ಚೆನ್ನಾಗಿ ಮಾಡೋ, ಕಾಶಿಯ ಯಾತ್ರೆಯ ಚೆನ್ನಾಗಿ ಮಾಡೋ, ಹಸಿದು ಬಂದವರಿಗನ್ನ ನೀಡೋ, ದಾನ ಧರ್ಮವ ನಿತ್ಯದಿ ಮಾಡಣ್ಣ, ನಿನ್ನೊಳಗ ನೀನ ತಿಳಿದು ನೋಡಣ್ಣ, ನಿನ್ನೊಳಗ ನೀನ ತಿಳಿದು ನೋಡಣ್ಣ. ಕೇಳೋ ಜಾಣ ಶಿವ ಧ್ಯಾನ ಮಾಡಣ್ಣ, ನಿನ್ನೊಳಗ ನೀನಾದ ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಪಕ್ಕನು ಸುಟ್ಟು ಬೂದಿಯ ಮಾಡೋ, ಗರ್ವವೆಂಬುದ ಹರಣ ಮಾಡೋ, ಪಕ್ಕನು ಸುಟ್ಟು ಬೂದಿಯ ಮಾಡೋ, ಗರ್ವವೆಂಬುದ ಹರಣ ಮಾಡೋ. ಸಿಟ್ಟು ಬಂದಾಗ ನಿನಗ ಸಿಟ್ಟು ಬಂದಾಗ ನಿಧಾನ ಮಾಡಣ್ಣ, ನಿನ್ನೊಳಗ ನೀನ ತಿಳಿದು ನೋಡಣ್ಣ, ನಿನ್ನೊಳಗ ನೀನ ತಿಳಿದು ನೋಡಣ್ಣ. ಕೇಳೋ ಜಾಣ ಶಿವ ಧ್ಯಾನ ಮಾಡಣ್ಣ, ನಿನ್ನೊಳಗ ನೀನ ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಲಾಭವ ನೋಡಿ ವ್ಯಾಪಾರ ಮಾಡೋ, ಲಾಭವ ನೋಡಿ ವ್ಯಾಪಾರ ಮಾಡೋ, ಎಂಟೆಂಟ ದಿನಕ್ಕೊಮ್ಮೆ ಲೆಕ್ಕ ಮಾಡೋ. ಸ್ನೇಹವ ಕಂಡಲ್ಲಿ ನಿನಗ ದೋಸ್ತಿ ಕಂಡಲ್ಲಿ ವಸ್ತಿಯ ಮಾಡಣ್ಣ, ನಿನ್ನೊಳಗ ನೀನ ತಿಳಿದು ನೋಡಣ್ಣ, ನಿನ್ನೊಳಗ ನೀನ ತಿಳಿದು ನೋಡಣ್ಣ. ಕೇಳು ಜಾಣ ಶಿವ ಧ್ಯಾನ ಮಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ರೋಗವ ನೋಡಿ ಔಷಧಿ ಕೊಡೋ, ಬೆಳ್ಳ ಬೆಳತಾನ ಬೋಧ ಮಾಡೋ. ಹೌದಪ್ಪ. ರೋಗವ ನೋಡಿ ಔಷಧಿ ಕೊಡೋ, ಬೆಳ್ಳ ಬೆಳತಾನ ಬೋಧ ಮಾಡೋ. ಕಟ್ಟಿಗೆ ಕುಂತ ಕಚೇರಿ ಮಾಡೋ, ಮಾರಿ ನೋಡಿ ನ್ಯಾಯ ನೀನು ಮಾರಿ ನೋಡಿ ನ್ಯಾಯ ಹೇಳಬೇಡಣ್ಣ, ನಿನ್ನೊಳಗ ನೀನ ತಿಳಿದು ನೋಡಣ್ಣ, ನಿನ್ನೊಳಗ ನೀನ ತಿಳಿದು ನೋಡಣ್ಣ. ಕೇಳು ಜಾಣ ಶಿವ ಧ್ಯಾನ ಮಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ತಂದೆ ತಾಯಿಯ ಸೇವೆಯ ಮಾಡೋ, ತಂದೆ ತಾಯಿಯ ಸೇವೆಯ ಮಾಡೋ, ಗುರು ಹಿರಿಯರ ಪೂಜೆಯ ಮಾಡೋ, ಮೋಕ್ಷದ ಮಾರ್ಗದ ದಾರಿ
ಪಾದಕ ಭಜಿಸಣ್ಣ ನಿನ್ನೊಳಗ ನೀನ ತಿಳಿದು ನೋಡಣ್ಣ ನಿನ್ನೊಳಗ ನೀನ ತಿಳಿದು ನೋಡಣ್ಣ ಕೇಳೋ ಜಾಣ ಶಿವ ಧ್ಯಾನ ಮಾಡಣ್ಣ ನಿನ್ನೊಳಗ ನೀನ ತಿಳಿದು ನೋಡಣ್ಣ ನಿನ್ನೊಳಗ ನೀನು ತಿಳಿದು ನೋಡಣ್ಣ ಕೇಳೋ ಜಾಣ ಶಿವ ಧ್ಯಾನ ಮಾಡಣ್ಣ ನಿನ್ನೊಳಗ ನೀನ ಇಳದು ನೋಡಣ್ಣ ನಿನ್ನೊಳಗ ನೀನ ತಿಳಿದು ನೋಡಣ್ಣ ನಿನ್ನೊಳಗ ನೀನ ತಿಳಿದು ನೋಡಣ್ಣ ನಿನ್ನೊಳಗ ನೀನ ತಿಳಿದು ನೋಡಣ್ಣ ನಿನ್ನೊಳಗ ನೀನ ತಿಳಿದು ನೋಡಣ್ಣ ಇದು ಜಾನಪದದ ಒಂದು ಪ್ರಕಾರವಾದ ತತ್ವ ಪದ. ಇನ್ನೊಂದು ಗೀಗಿ ಪದ ಅಂದರೆ ಹೆಂಗಿರುತ್ತೆ, ಲಾವಣಿ ಪದ ಅಂದರೆ ಹೆಂಗಿರುತ್ತೆ, ಗೀಗಿ ಪದ ಅಂದರೆ ಹೆಂಗಿರುತ್ತೆ ಅಂತ ಅನ್ನೋದನ್ನು ಕೇಳಿಸ್ಕೊಳ್ರಿ. ಹರ ಹರ ಚಕ್ಡಿ ಬೇಕಾ ನೂಲುವಂಗ ಕುಕ್ಕಡಿ ಬೇಕಾ, ಯಾರ್ಯಾರಿಗೆ ಏನೇನು ಬೇಕು ಹೆಂಗೆ ಬೇಕು ಅನ್ನೋದನ್ನ ಕವಿ ಇದರಲ್ಲಿ ಎಷ್ಟು ವರ್ಣನೆ ಮಾಡಿದಾನ ಕೇಳಿಸ್ಕೊಳ್ರಿ. ಮಕ್ಳಿಗಂಗ ಚಕ್ಡಿ ಬೇಕಾ ನೂಲುವಂಗ ಕುಕ್ಕಡಿ ಬೇಕಾ, ಒಕ್ಲಿಗಂಗ ಚಕ್ಡಿ ಬೇಕಾ ನೂಲುವಂಗ ಕುಕ್ಕಡಿ ಬೇಕಾ, ವ್ಯಾಪಾರಸ್ಕ ತಕ್ಕಡಿ ಬೇಕಾ ಅದು ಒಂದು ವ್ಯಾಪಾರಕ್ಕ, ನಾಲ್ ಹೋಗಿ ತೂಕ ಬಂತು ತಿನ್ನೋ ಹಾರಕ, ನಟ್ ಕಡಿಯ ಕುದ್ಲಿ ಬೇಕಾ ಕಮ್ಮಾರವಂಗ ಇದ್ಲಿ ಬೇಕಾ. ನಟ್ ಕಡಿಯೋದು ಅಂದ್ರೆ ಗೊತ್ತಲ್ರಿ, ಆ ಭೂಮಿನ ಕರಿಕಿ ಹುಲ್ಲು ಏನಾರ ಇತ್ತಪ್ಪ ಅಂತಂದ್ರೆ ಅಗಿತಾರ ನೋಡ್ರಿ ಗುದ್ಲಿ ತಗೊಂಡು, ಅದಕ್ಕಂತಾರ. ಏ ನಟ್ ಕಡಿಯ ಕುದ್ಲಿ ಬೇಕಾ ಕಮ್ಮಾರವಂಗ ಇದ್ಲಿ ಬೇಕಾ, ನೋಡ್ರಿ ದೊಡ್ಡಾಟಕ್ಕ ಮದ್ಲಿ ಬೇಕಾ ಗುಂಗು ಹಿಡ್ಸಕ ಹೋಗಿಯಗ ಗಾಗಿಯಗ ಗಿಯಗ ಗಾಗಿಯಗ ಅತ್ಯಾರ್ಯಾರಿಗೇನು ಬೇಕಪ್ಪ, ಆತ್ಮಕ್ಕ ಲಿಂಗ ಬೇಕಾ ಸಂಘ ಬ್ಯಾಳ್ಯ ಗಂಗಾ ಬೇಕಾ. ಹೌದಾ, ಮತ್ತಾರ್ಯಾರಿಗೇನು ಬೇಕು, ಆತ್ಮಕ್ಕ ಲಿಂಗ ಬೇಕಾ ಸಂಘ ಬ್ಯಾಳ್ಯ ಗಂಗಾ ಬೇಕಾ. ಸಂಘ ಬ್ಯಾಳ್ಯ ಅಂತಂದ್ರ ನಿಮ್ಮಲ್ಲಿ ಯಕ್ಷಗಾನ ಹಾಡಿದಂಗ ನಮ್ಮ ಕಡೆಗೆ ಸಣ್ಣಾಟ ದೊಡ್ಡಾಟ ಅಂತ ಮಾಡ್ತಾರೆ. ಆ ಸಣ್ಣಾಟದಲ್ಲಿ ಸಂಘ ಬ್ಯಾಳ್ಯ ನಾಟಕದೊಳಗ ಗಂಗನ ಪಾತ್ರ ಬಹಳ ಮುಖ್ಯವಾದದ್ದು. ಏ ಆತ್ಮಕ್ಕ ಲಿಂಗ ಬೇಕಾ ಸಂಘ ಬ್ಯಾಳೆ ಗಂಗಾ ಬೇಕಾ, ನೋಡ್ರಿ ಶೇಂಗಾ ಬೇಕಾ ಶಾರೆ ಕುಡ್ದು ಮ್ಯಾಲ ತಿನ್ನಕ ಹೋಗಿಯಗ ಗಾಗಿಯಗ ನೋಡ್ರಿ ಶೇಂಗಾ ಬೇಕಾ ಶಾರೆ ಕುಡ್ದ ಮ್ಯಾಲ ತಿನ್ನಕ ಹೋಗಿಯಗ ಗಾಗಿಯಗ ದೇವ್ರಿಗೆರಡ ಕಾಯಿ ಬೇಕಾ ಮನಿ ಮುಂದ ನಾಯಿ ಬೇಕಾ, ಚೂ ಬಿಡಕ ಅಂತೀರೇನ ಅಲ್ಲ. ಏ ದೇವ್ರಿಗೆರಡ ಕಾಯಿ ಬೇಕಾ ಮನಿ ಮುಂದ ನಾಯಿ ಬೇಕಾ, ಕೇಳ್ರಿ. ಏ ದೇವ್ರಿಗೆರಡ ಕಾಯಿ ಬೇಕಾ ಮನಿ ಮುಂದ ನಾಯಿ ಬೇಕಾ, ನೋಡ್ರಿ ತಾಯಿ ಬೇಕಾ ಮನಿಯೊಳಗ ಬುದ್ಧಿ ಹೇಳಕ ಹೋಗಿಯಗ ಗಾಗಿಯಗ ನೋಡ್ರಿ ತಾಯಿ ಬೇಕಾ ಮನಿಯೊಳಗ ಬುದ್ಧಿ ಹೇಳಕ ಹೋಗಿಯಗ ಗಾಗಿಯಗ ಏ ಕುರಿ ಕಾಯಕ್ ಬಡಗಿ ಬೇಕಾ ಅಡ್ಗಿ ಮನಿಯಾಗ ಹುಡುಗಿ ಬೇಕಾ. ಹೌದ, ಊರಿ ಕಾಯಕ್ ಬಡಗಿ ಬೇಕಾ ಅಡ್ಗಿ ಮನಿಯಾಗ ಹುಡುಗಿ ಬೇಕಾ, ನೋಡ್ರಿ ಹುಡುಗಿ ಬೇಕಾ ಅಡ್ಗಿ ಮನಿಯಾಗ ಗಡಿಗೆ ತೊಳಿಯಕ ಹೋಗಿಯಗ ಗಾಗಿಯಗ ಏ ದೀಪಾವಳಿಗೆ ಬಣ್ಣ ಬೇಕಾ
ದೀಪಾವಳಿಗೆ ಬಣ್ಣ ಬೇಕಾ, ಹೆಣ್ಣು ಮಕ್ಕಳಿಗೆ ಹಣ್ಣು ಬೇಕಾ? ದೀಪಾವಳಿಗೆ ಬಣ್ಣ ಬೇಕಾ, ಒಲ್ಲಿಯೊಳಗ ನಮ್ಮ ಕಡೆ ಹೇಳ್ತಾರೆ ಅದನ್ನ. ದೀಪಾವಳಿಗೆ ಬಣ್ಣ ಬೇಕಾ, ಒಲ್ಲಿಯೊಳಗ ಚಣ್ಣ ಬೇಕಾ? ನೋಡ್ರಿ ಅಣ್ಣ ಬೇಕಾ, ಹೆಣ್ಣು ಮಕ್ಕಳ ತವರಿ ಕರಿಯಕ? ನೋಡ್ರಿ ಅಣ್ಣ ಬೇಕಾ, ಹೆಣ್ಣು ಮಕ್ಕಳ ತವರಿ ಕರಿಯಕ? ರೋಡ್ಗೆ ಹಾಕಕ್ ಡಂಬರ್ ಬೇಕಾ, ವಿಧಾನಸೌಧಕ್ಕೆ ಮೆಂಬರ್ ಬೇಕಾ? ರೋಡ್ಗೆ ಹಾಕಕ್ ಡಾಂಬರ್ ಬೇಕಾ, ವಿಧಾನಸೌಧಕ್ಕೆ ಮೆಂಬರ್ ಬೇಕಾ? ನೋಡ್ರಿ ಲಂಚ್ ಬೇಕಾ, ಕಚೇರಿಗೆ ಹೋದ್ರೆ ಕಾಲ ಸಾಕೋಕ? ಮತ್ತೆ ಏನ್ ಬೇಕು? ಊಡಾಕೆರಡು ಎತ್ತು ಬೇಕಾ, ಗಂಡ ಹೆಂಡ್ರ ಜತ್ ಬೇಕಾ? ಊಡಾಕೆರಡು ಎತ್ತು ಬೇಕಾ, ಗಂಡ ಹೆಂಡ್ರ ಜತ್ ಬೇಕಾ? ನೋಡ್ರಿ ಗತ್ತು ಬೇಕಾ, ಸಂಸಾರದೊಳಗ ಬಾಳೆ ಮಾಡೋಕ? ನೋಡ್ರಿ ಗತ್ತು ಬೇಕಾ, ಸಂಸಾರದೊಳಗ ಬಾಳೆ ಮಾಡೋಕ? ಹಾಡ್ ಹಾಡಕ್ ಹಾದಿ ಬೇಕಾ, ಶರೀಫ್ನಂತ ಕವಿ ಬೇಕಾ? ಹಾಡ್ ಹಾಡಕ್ ಹಾದಿ ಬೇಕಾ, ಶರೀಫ್ನಂತ ಕವಿ ಬೇಕಾ? ನೋಡ್ರಿ ಶರೀಫ್ನಂತ ಕವಿ ಬೇಕಾ, ಕಾಲು ಹಾಡೋಕ? ಈಗ ಜಾನಪದದ ಇನ್ನೊಂದು ಪ್ರಕಾರವಾದ ಲಾವಣಿಯ ಪದ. ಲಾವಣಿ ಪದ ಅಂತಂದರೆ ಈಗ ಇದು ಶಾಲೆಯ ಕಾರ್ಯಕ್ರಮ ಆಗಿರೋದ್ರಿಂದ ಶಾಲೆಗೆ ಸಂಬಂಧಪಟ್ಟಂಥ ಲಾವಣಿನ ಹೇಳ್ತಾ ಇದ್ದೀವಿ. ಆನಂತರ ಈ ಲಾವಣಿ ಪದ ಅಂತಂದರೆ ಸ್ವತಂತ್ರ ಯೋಧರು, ಒಬ್ಬ ವ್ಯಕ್ತಿಯನ್ನು ಕುರಿತು ಹೇಳ್ತಕ್ಕಂಥದ್ದು ಲಾವಣಿ ಪದ. ಅದನ್ನು ಇದನ್ನು ಮುಗಿದ ನಂತರ ಆ ಲಾವಣಿ ಪದನೂ ಹೇಳಿ ತೋರಿಸ್ತೀವಿ. ವಿದ್ಯೆ ಕಲಿಯುವುದು ಬಾಳುವೆಯ ಉದ್ದೇಶಕ್ಕಲ್ಲಯ್ಯ, ಘನ ಆತ್ಮದ ಉದ್ಧಾರಕದನ ಬಳಸಿದರೆ ಈ ಜಗಕ್ಕೆಲ್ಲ ನೀನೇ ವಿದ್ಯುನ್ಮಣಿ ಕಾಣ ಯುಗ ಧರ್ಮ, ವಿದ್ಯುನ್ಮಣಿ ಕಾಣ ಯುಗ ಧರ್ಮ ಅಂತ ಒಬ್ಬ ಲಾವಣಿಕಾರ ಹೇಳ್ತಾನ್ರಿ. ಏನು ಹೇಳ್ತಾನ್ರಪ್ಪ ಅಂತಂದ್ರೆ ಕೇಳಿಸ್ಕೊಳ್ರಿ. MA ಡಿಗ್ರಿ ಮಾಡ್ಕೊಂಡೆ ಅಂತ ಸುಮ್ಮನೆ ಹೆಜ್ಜೆ ಹಾಕ್ತಾ ಇದ್ರಿ, ಎಮ್ಮೆ ಕಾಯೋದಿನಿಗಿಂತ ಮೇಲೋ ತಮ್ಮ ತಮ್ಮ, ತನ್ನ ಹಮ್ಮ ತಾನೇ ತುಳಿದು MA ಡಿಗ್ರಿ ಹತ್ತದಿದ್ರು, ತನ್ನ ಹಮ್ಮ ತಾನೇ ತುಳಿದು MA ಡಿಗ್ರಿ ಹತ್ತದಿದ್ರು, ಕಮ್ಮಿ ಕಿಮ್ಮತ್ ಯಾತ್ರಲಿಲ್ಲೋ ಬೊಮ್ಮ ಬೊಮ್ಮ, ನಿನಗ ಕಮ್ಮಿ ಕಿಮ್ಮತ್ ಯಾತ್ರಲಿಲ್ಲೋ ಬೊಮ್ಮ ಬೊಮ್ಮ. MA ಡಿಗ್ರಿ ಮಾಡ್ಕೊಂಡೆ ಅಂತ ಸುಮ್ಮನೆ ಹೆಜ್ಜೆ ಹಾಕ್ತಾ ಇದ್ರೆ ಎಮ್ಮೆ ಕಾಯೋದಿನಿಗಿಂತ ಮೇಲೋ ತಮ್ಮ ತಮ್ಮ, ತನ್ನ ಹಮ್ಮ ತಾನೇ ತುಳಿದು MA ಡಿಗ್ರಿ ಹತ್ತದಿದ್ರು, ತನ್ನ ಹಮ್ಮ ತಾನೇ ತುಳಿದು MA ಡಿಗ್ರಿ ಹತ್ತದಿದ್ರು, ಕಮ್ಮಿ ಕಿಮ್ಮತ್ ಯಾತ್ರಲಿಲ್ಲೋ ಬೊಮ್ಮ ಬೊಮ್ಮ, ನಿನಗ ಕಮ್ಮಿ ಕಿಮ್ಮತ್ ಯಾತ್ರಲಿಲ್ಲೋ ಬೊಮ್ಮ ಬೊಮ್ಮ. ಮಸ್ತಕದೋದ ಮರೆತು ಬರೇ ಪುಸ್ತಕದೋದ ನೆಚ್ಚಿ ಕೂತ್ರೆ, ಯಾವುದಪ್ಪ? ಮಸ್ತಕದೋದ ಮರೆತು ಬರೇ ಪುಸ್ತಕದೋದ ನೆಚ್ಚಿ ಕೂತ್ರೆ ಸತ್ತವ್ರ ಮುಂದೆ ಆಗ್ತಂಗ್ ಕಾಣೋ ತಮ್ಮ ತಮ್ಮ, ಅರಿವೆ ಗುರುವ ಅನ್ನೋದು ಮರೆತು ನಿನ್ನ ನೀನು ಅರಿತಿ ಅಂದ್ರ,
ಅರಿವೆ ಗುರುವ ಅನ್ನೋದು ಮರೆತು ನಿನ್ನ ನೀನು ಅರ್ತಿ ಅಂದ್ರ ಆನಂದ ಮೂರ್ತಿ ನೀನೆ ತಮ್ಮ ತಮ್ಮ ಸಚ್ಚಿದಾನಂದ ಮೂರ್ತಿ ನೀನೆ ತಮ್ಮ ತಮ್ಮ MA ಡಿಗ್ರಿ ಮಾಡ್ಕೊಂಡಂತ ಸುಮ್ಮನೆ ಹೆಜ್ಜೆ ಹಾಕ್ತಾ ಇದ್ರೆ ಇನ್ನ ಕಾಯೋದನಿಗಿದ ಮೇಲೋ ತಮ್ಮ ತಮ್ಮ ತನ್ನ ಅಮ್ಮ ತಾನೇ ತುಳಿದು MA ಡಿಗ್ರಿ ಹತ್ತದಿದ್ರು ತನ್ನ ಅಮ್ಮ ತಾನೇ ತುಳಿದು MA ಡಿಗ್ರಿ ಹತ್ತದಿದ್ರು ಕಮ್ಮಿ ಕಿಮ್ಮತ್ ಯಾತ್ರಲಿಲ್ಲೋ ಬೊಮ್ಮ ಬೊಮ್ಮ ನಿನಗ ಕಮ್ಮಿ ಕಿಮ್ಮತ್ ಯಾತ್ರಲಿಲ್ಲೋ ಬೊಮ್ಮ ಬೊಮ್ಮ ಅರ್ಥವಿಲ್ಲದ ವಿದ್ಯೆಗಾಗಿ ವ್ಯರ್ಥ ಕಾಲ ಕೊಲ್ಲುತ್ತಿದ್ರೆ ದ ರಿಯಲ್ ಪರ್ಪಸ್ ಆಫ್ ರೀಡಿಂಗ್ ಈಸ್ ನಾಟ್ ಅಕ್ಯುಮುಲೇಟ್ ದ ನಾಲೆಜ್ ಬಟ್ ಹೌ ಟು ಯೂಸ್ ದಟ್. ನಾವು ಓದಿ ಪಡೆದಂತಹ ಜ್ಞಾನ ಕೇವಲ ಶೇಖರಣೆಯಾಗಿರಬಾರದು, ಅದರ ಉಪಯೋಗ ಆಗಬೇಕು ಅಂತ ಹೇಳ್ತಾರ ಲಾವಣಿಕಾರರು. ಏನ್ರಪ್ಪ ಅಂತಂದ್ರ ಅರ್ಥವಿಲ್ಲದ ವಿದ್ಯೆಗಾಗಿ ವ್ಯರ್ಥ ಕಾಲ ಕೊಲ್ಲುತ್ತಿದ್ರೆ ಬುದ್ಧಿ ಹಾದಿ ತಪ್ಪುತ್ತೈತೋ ಜಾಣ ಜಾಣ. ಯಕ್ಷಿಣಿ ವಿದ್ಯೆ ಕಲಿತ್ರೆ ನಿನಗೆ ಭಿಕ್ಷೆ ಬೇಡೋ ತಪ್ಪೋದಿಲ್ಲ, ಯಕ್ಷಿಣಿ ವಿದ್ಯೆ ಕಲಿತ್ರೆ ನಿನಗೆ ಭಿಕ್ಷೆ ಬೇಡೋ ತಪ್ಪೋದಿಲ್ಲ. ಪೂರ್ಣ ನಕ್ಷೆಯಾಗಬೇಕು ಜಾಣ ಜಾಣ, ನೀನು ಪೂರ್ಣ ನಕ್ಷೆಯಾಗಬೇಕು ಜಾಣ ಜಾಣ. ಡಿಗ್ರಿ ಮಾಡ್ಕೊಂಡಂತ ಸುಮ್ಮನೆ ಹೆಜ್ಜೆ ಹಾಕ್ತಾ ಇದ್ರೆ ನಿನ್ನ ಕಾಯೋದನಿಗಿದ ಮೇಲೋ ತಮ್ಮ ತಮ್ಮ ನನ್ನ ಅಮ್ಮ ತಾನೇ ತುಳಿದು MA ಡಿಗ್ರಿ ಹತ್ತದಿದ್ರು ನನ್ನ ಅಮ್ಮ ತಾನೇ ತುಳಿದು MA ಡಿಗ್ರಿ ಹತ್ತದಿದ್ರು ಕಮ್ಮಿ ಕಿಮ್ಮತ್ ಯಾತ್ರಲಿಲ್ಲೋ ಬೊಮ್ಮ ಬೊಮ್ಮ ನಿನಗ ಕಮ್ಮಿ ಕಿಮ್ಮತ್ ಯಾತ್ರಲಿಲ್ಲೋ ಬೊಮ್ಮ ಬೊಮ್ಮ ಓದಿ ಪಡೆದ ವಿದ್ಯೆಯಲ್ಲಿ ಶೋಧನೆ ಇಲ್ಲದಿದ್ರೆ ತಮ್ಮ, ಓದಿ ಪಡೆದ ವಿದ್ಯೆಯಲ್ಲಿ ಶೋಧನೆ ಇಲ್ಲದಿದ್ರೆ ತಮ್ಮ ಬಚ್ಚಿಟ್ಟ ಜ್ಞಾನ ಕೊಳಿತೈತ್ರಿ, ಬಿಚ್ಚಿಟ್ಟ ಜ್ಞಾನ ಹೊಳಿತೈತಿ. ಓದಿ ಪಡೆದ ವಿದ್ಯೆಯಲ್ಲಿ ಶೋಧನೆ ಇಲ್ಲದಿದ್ರೆ ತಮ್ಮ ಹೆಬಟೆ ಬಟ್ಟಿನ ಡಿಗ್ರಿ ಮೇಲೋ ತಮ್ಮ ತಮ್ಮ. ಡಿಗ್ರಿಗೆ ಜೋತು ಬಿದ್ರೆ ಗುಗ್ರಿ ತಿಂದಂಗಾಗುತ್ತೈತಿ, ಬರೀ ಡಿಗ್ರಿ ಜೋತು ಬಿದ್ರೆ ಗುಗ್ರಿ ತಿಂದಂಗಾಗುತ್ತೈತಿ. ಹಿಂಗ ತಿಳಿಸಿ ಹಾಡುತ್ತಾನ ಯುಗ ಧರ್ಮ, ಹಿಂಗ ತಿಳಿಸಿ ಹಾಡುತ್ತಾನ ಎಂದಿ ಯುಗ ಧರ್ಮ. MA ಡಿಗ್ರಿ ಮಾಡ್ಕೊಂಡಂತ ಸುಮ್ಮನೆ ಹೆಜ್ಜೆ ಹಾಕ್ತಾ ಇದ್ರೆ ಕಾಯೋದನಿಗಿದ ಮೇಲೋ ತಮ್ಮ ತಮ್ಮ ನನ್ನ ಅಮ್ಮ ತಾನೇ ತಿಳಿದು MA ಡಿಗ್ರಿ ಹತ್ತದಿದ್ರು ನನ್ನ ಅಮ್ಮ ತಾನೇ ತಿಳಿದು MA ಡಿಗ್ರಿ ಹತ್ತದಿದ್ರು ಕಮ್ಮಿ ಕಿಮ್ಮತ್ ಯಾತ್ರಲಿಲ್ಲೋ ಬೊಮ್ಮ ಬೊಮ್ಮ ನಿನಗ ಕಮ್ಮಿ ಕಿಮ್ಮತ್ ಯಾತ್ರಲಿಲ್ಲೋ ಬೊಮ್ಮ ಬೊಮ್ಮ. MA BL ಮಾಡ್ಕೊಂಡು ದೊಡ್ಡ MP ಆಗಿ ಹೆಮ್ಮೆ ಪಟ್ರೆ ಮಂತ್ರಿ ಆಗ್ರಿ, ಕಂತ್ರಿ ಮಾತ್ರ ಆಗ್ಬಾರ್ರಿ. MA BL ಮಾಡ್ಕೊಂಡು ದೊಡ್ಡ MP ಆಗಿ ಹೆಮ್ಮೆ ಪಟ್ರೆ ಹಾದಿ ಜ್ವಾಕಿ ಎಮ್ಮಿಯಿಂದ ಕ್ವಾಣ ಕ್ವಾಣ. ಹಮ್ಮು ಗಿಮ್ಮು ಎಲ್ಲ ತೊರೆದು ಎಲ್ಲರೊಳಗ ಬೆರೆತಿ ಅಂದ್ರ, ಹಮ್ಮು ಗಿಮ್ಮು ಎಲ್ಲ ತೊರೆದು ಎಲ್ಲರೊಳಗ ಬೆರೆತಿ ಅಂದ್ರ ಕೀರ್ತಿ ಬೆನ್ನ ಹತ್ತುತ್ತೈತು ಜಾಣ ಜಾಣ, ನಿನ್ನ ಕೀರ್ತಿ ಬೆನ್ನ ಹತ್ತುತ್ತೈತು ಜಾಣ ಜಾಣ. MA ಡಿಗ್ರಿ ಮಾಡ್ಕೊಂಡಂತ ಸುಮ್ಮನೆ ಹೆಜ್ಜೆ ಹಾಕ್ತಾ ಇದ್ರಿ ಕಾಯೋದನಿಗಿದ ಮೇಲೋ ತಮ್ಮ ತಮ್ಮ ನನ್ನ ಅಮ್ಮ ತಾನೇ ತಿಳಿದು MA ಡಿಗ್ರಿ ಹತ್ತದಿದ್ರು ತನ್ನ ಅಮ್ಮ ತಾನೇ ತುಳಿದು MA ಡಿಗ್ರಿ ಹತ್ತದಿದ್ರು ಕಮ್ಮಿ ಕಿಮ್ಮತ್ ಯಾತ್ರಲಿಲ್ಲೋ ಬೊಮ್ಮ ಬೊಮ್ಮ ನಿನಗ ಕಮ್ಮಿ ಕಿಮ್ಮತ್ ಯಾತ್ರಲಿಲ್ಲೋ ಬೊಮ್ಮ ಬೊಮ್ಮ. MA ಡಿಗ್ರಿ ಮಾಡ್ಕೊಂಡಂತ ಸುಮ್ಮನೆ ಹೆಜ್ಜೆ ಹಾಕ್ತಾ ಇದ್ರಿ MA ಡಿಗ್ರಿ ಮಾಡ್ಕೊಂಡೆ ಅಂತ ಸುಮ್ಮನೆ ಹೆಜ್ಜೆ ಹಾಕ್ತಾ ಇದ್ರೆ MA ಕಾಯೋದನಿಗೆ ಮೇಲೋ ತಮ್ಮ ತಮ್ಮ. ನನ್ನ ಅಮ್ಮ ತಾನೇ ತುಳಿದು MA ಡಿಗ್ರಿ ಹತ್ತದಿದ್ರು ತನ್ನ ಅಮ್ಮ ತಾತ್ರಲಿಲ್ಲೋ ಬೊಮ್ಮ ಬೊಮ್ಮ, ನಿನಗ ಕಮ್ಮಿ ಕಿಮ್ಮತ್ ಯಾತ್ರಲಿಲ್ಲೋ ಬೊಮ್ಮ ಬೊಮ್ಮ ನಿನಗ ಕಮ್ಮಿ ಕಿಮ್ಮತ್ ಯಾತ್ರಲಿಲ್ಲೋ ಬೊಮ್ಮ ಬೊಮ್ಮ. ಇದು ಶಾಲೆಯ ಕಾರ್ಯಕ್ರಮ ಆದ್ದರಿಂದ ಶಾಲೆಯ ಮಕ್ಕಳಿಗೆ ಸಂಬಂಧಪಟ್ಟಂಥ ಲಾವಣಿಯ ಪದ. ಇದನ್ನೇ ಸ್ವತಂತ್ರ ಯೋಧರ ಕುರಿತು ಹೇಳ್ತಕ್ಕಂಥ ಲಾವಣಿ ಹೇಗಿರುತ್ತೆ ಅಂತಂದರೆ, ಶಹರ ರಾಣೆ ಬೆನ್ನೂರ ಜಮಾಲವಾಲಿ ಪೀರರ ದಯೆಯು ನಮ್ಮ ಮ್ಯಾಲ, ಪೀರರ ಕಥೆಯನ್ನು ಸಾರಿ ಹೇಳುವೆನ ಸಮದ ಸಹೇಬರ ಪದವನ್ನ. ಶಾಂತಿ ಕಾಳಗದ ಕ್ರಾಂತಿ ಹರಡಿತೋ ಆಗಸ್ಟ್ ಚಳುವಳಿ ಎಂಬುವದ, ಕ್ರಾಂತಿವೀರ ಶೂರವಾಲಿ ಚೆನ್ನಪ್ಪನ ಕದನ ಕೇಳ್ರಿ ಖರೆ ನಡೆದದ್ದ, ಕದನ ಕೇಳ್ರಿ ಖರೆ ನಡೆದದ್ದ. ಕ್ರಾಂತಿ ಕಾಳಗದ ಕ್ರಾಂತಿ ಹರಡಿತೋ ಆಗಸ್ಟ್ ಚಳುವಳಿ ಎಂಬುವದ, ಕ್ರಾಂತಿವೀರ ಶೂರವಾಲಿ ಚೆನ್ನಪ್ಪನ ಕದನ ಕೇಳ್ರಿ ಖರೆ ನಡೆದದ್ದ, ಕದನ ಕೇಳ್ರಿ ಖರೆ ನಡೆದದ್ದ. ಚೆನ್ನಪ್ಪ ವಾಲಿ ಎಂಬ ಚಲುವ ಚೆನ್ನಿಗ ಸಂಪುಗಾವಿ ಎಂಬಲ್ಲಿ ಹುಟ್ಟಿದ್ದ,
ಸಣ್ಣ ಊರು ಸಂಪುಗಾವಿ ಎಂಬುವುದು ಬೆಳಗಾವಿ ಜಿಲ್ಲದೊಳು ಪ್ರಸಿದ್ಧ. ಜಿಲ್ಲದೊಳು ಪ್ರಸಿದ್ಧ. ಚಿಕ್ಕವನಿರುತ್ತಲೆ ಪಕ್ಕ ಕಿಲಾಡಿ ಇದ್ದ, ವಾರಿಗೆ ಹುಡುಗರೊಳಗ ಮಿಕ್ಕಿದವರ ಸೊಕ್ಕ ಮುರಿಯಲಿಕ್ಕೆ ಅವ ಟೋಳಿ ಕಟ್ಟುವ ಚಾಳಿ ಇಟ್ಟಿದ್ದ. ಟೋಳಿ ಕಟ್ಟುವ ಚಾಳಿ ಇಟ್ಟಿದ್ದ. ಚೋಳ್ಕೊಂಡಿಯಂತೆ ಬಲು ಚುರುಕು ಮಾತಿನಲ್ಲಿ ಚತುರ, ಗಾಳಿಪಟದ ಓಟ ಕಾಲೊಳಗ ಇದ್ದ ಬಲು ಹಗುರ. ಕೋಲ್ ಮಿಂಚಿನಂತೆ ಧನಿ ನಡತೆಯಲ್ಲಿ ಗಂಭೀರ, ಛಲ ತೊಟ್ಟರೆ ಸೋಲದೆ ಗೆಲ್ಲುತ್ತಿದ್ನೋ ಎದೆಗಾರ. ಗಿರಣಿಯೊಳಗನೆದ ಪರದೇಶದ ಅರಿಬಿಯ ತೊಡಲು ಮನಸ್ಸು ಮುಂಚೆ ಮುರಿದಿದ್ದನು. ಗಿರಣಿಯೊಳಗನೆದ ಪರದೇಶದ ಅರಿಬಿಯ ತೊಡಲು ಮನಸ್ಸು ಮುಂಚೆ ಮುರಿದಿದ್ದನು. ಹರದಿ ನೂತ ಸ್ವಂತ ಕಾದಿಯ ತೊಡುತ್ತಲಿ ಕಾಂಗ್ರೆಸ್ಸಿನ ಕಡೆ ಹೊರಳಿದನು. ಕುದಿ ಬಂದ ಅನ್ನದಂತೆ ತರುಣನ್ ರಕ್ತ ಹುಕ್ಕೇರಿ, ಹಿಂದೂಸ್ತಾನಕ್ಕೊಮ್ಮೆ ಪ್ರಾಣ ಕೊಡಲು ಆದ ತಯ್ಯಾರಿ. ಬಂದಿಕಾನಿ ಅಂದ್ರ ಅವ ಮಾಡಿ ಬಿಟ್ನೋ ಹೊಳಿದಾರಿ. ಬಾಲರೊಳಗವಾಲಿ ಶಾಲೆಗೆ ಹೋಗುವಾಗ ಜೈಕಾರ ಕೂಗನು ಕೇಳಿದನು. ಭೋಲೋ ಭಾರತ್ ಮಾತಾ ಕೀ ಜೈ. ಬಾಲರೊಳಗವಾಲಿ ಶಾಲೆಗೆ ಹೋಗುವಾಗ ಜೈಕಾರ ಕೂಗನು ಕೇಳಿದನು. ಬೆಲ್ಲ ಬೆಳೆವ ನಮ್ಮ ಭಾರತಾಂಬೆಯನು ಸುಲ್ಲಾಂಗ್ಲರರು ಆಳ್ವದನು. ಅರೆರೆರೆ ಎನ್ನುತ್ತ ಶರೆರೆರೆ ಎನ್ನುತ್ತ ನೆಹರು ಗಾಂಧಿಯರನ್ನು ಕೂಡಿದರು. ಹರೆರೆರೆ ಹಲ್ಕಡಿಯುತ್ತ ಕಾಂಗ್ರೆಸ್ಸನ ಆಗಸ್ಟ್ ಚಳುವಳಿ ಹೂಡಿದರು. ಸುದ್ದಿ ಕೇಳಿ ವಾಲಿಚನ ಪೆಟ್ಟು ಹೊಡೆದು ತಾನಿಂತ ಹೋಗೋ ತನಕ ಬ್ರಿಟಿಷರಿಗೆ ಕಾಡುವೇನೆನ್ನುತ್ತ ಸಿದ್ಧ ಮಾಡಿದ ದಂಡು ತಾನೇ ಕರ್ನಲ್ಲಗೆ ಸ್ವಂತ. ಬುದ್ಧಿ ಕಲಿಸುವೆ ಬ್ರಿಟಿಷರಿಗೆಂದು ಮಾಡಿದನು ಪಂಥ. ಜೀವಾದ ಗೆಳೆಯರು 7 ಮಂದಿ ಅವನಿಗೆ ಇದ್ರು ಬಹಳ ಅನುಕೂಲ. ಜೀವಾದ ಗೆಳೆಯರು ಬಹಳ ಮಂದಿ ಅವನಿಗೆ ಇದ್ರು ಬಹಳ ಅನುಕೂಲ. ಯಾವ ಬಿಡದೆ ಬೆಂಕಿ ಸಾಹೇಬನೆಂಬುವ ಚಿನ್ಮಯ ಸ್ವಾಮಿ ಇದ್ದ ಹಿಂಬಾಲ. ಹಿಡಿದಂತ ಕಾರ್ಯದೊಳು ತೋರುತ್ತಿದ್ರು ಸಾಹಸ. ಕಡೆಗೊಮ್ಮೆ ಸರ್ಕಾರ ಹಿಡಿದು ಹಾಕಿತು ಕೇಸ. ಪಡು ಈಶನ ದಯದಿಂದುಳಿಯಲಿಲ್ರಿ ಆಗ ತ್ರಾಸ. ಅಡಿ ಹಚ್ಚಿ ಸಮದ ಸಾಯ ಬ್ಲಾವಣಿ ಬರೆದನು ಕಾಸ. ಶಾಂತಿ ಕಾಳಗದ ಕಾಂತಿ ಹರಡಿತು ಆಗಸ್ಟ್ ಚಳುವಳಿ ಎಂಬುವದ. ಶಾಂತಿ ವೀರ ಸುರವಾಲಿ ಜನಾಪನ ಕದನ ಕೇಳಿ ಕರೆ ನಡೆದ. ಕದನ ಕೇಳಿ ಕರೆ ನಡೆದ. ಕದನ ಕೇಳಿ ಕರೆ ನಡೆದ. ಕದನ ಕೇಳಿ ಕರೆ ನಡೆದ. ಇದು ಸ್ವತಂತ್ರ ಯೋಧರ ಲಾವಣಿಯ ಪದ. ಇನ್ನು ಜಾನಪದ. ಜಾನಪದ ಅಂದ್ರೆ ಹೇಗಿರುತ್ತೆ ಅಂತ. ಕಾಲ ಕೆಟ್ಟತಿ ತಂಗಿ ನಗಬ್ಯಾಡ ತಿರಗಿ. ಕಾಲ ಕೆಟ್ಟತಿ ತಂಗಿ ನಗಬ್ಯಾಡ ತಿರಗಿ. ತೆಲಿಮ್ಯಾಗಳ ಸೆರಗ ಇರಲಿ ಬಿಗಿಯಾಗಿ. ಸೋಸಿ ನೋಡವ್ವ ಸರಿಯಾಗಿ. ಸೋಸಿ ನೋಡವ್ವ ಸರಿಯಾಗಿ. ಜಾನಪದ ಗರತಿಯರು, ಜಾನಪದ ಸ್ತ್ರೀ ಮಾತೆಯರು ಹೇಗಿರಬೇಕು ಅಂತಕ್ಕಂಥದ್ದನ್ನು ಮದುವೆ ಮಾಡಿ ಮಗಳನ್ನು ತವರು ಮನೆಯಿಂದ ಗಂಡನ ಮನೆಗೆ ಕಳಿಸಿಕೊಡುವಾಗ ಮಗಳ ನೀನು ಅಲ್ಲಿ ಹೀಗಿರಬೇಕು ಹಾಗಿರಬೇಕು ಅನ್ನೋ ಬುದ್ಧಿ ಮಾತನ್ನು ಈ ಜಾನಪದದ ಹಾಡಿನ ಮುಖಾಂತರ ಹೇಳ್ತಾರೆ. ಏನು ಹೇಳ್ತಾರಪ್ಪ ಅಂತಂದ್ರೆ ಕೇಳಿಸ್ಕೊಳ್ರಿ. ಕಾಲ ಕೆಟ್ಟ
ಕೆಟ್ಟತಿ ತಂಗಿ ನಗಬ್ಯಾಡ ತಿರಗಿ ಕಾಲ ಕೆಟ್ಟತಿ ತಂಗಿ ನಗಬ್ಯಾಡ ತಿರಗಿ ತಲಿ ಮ್ಯಾಗಳ ಸರಗ ಇರಲಿ ಬಿಗಿಯಾಗಿ ಸೋಸಿ ನೋಡವ್ವ ಸರಿಯಾಗಿ ಸೋಸಿ ನೋಡವ್ವ ಸರಿಯಾಗಿ ಮಗಳೇ ಸರಿಯಾಗಿ ಏನರ ಮಾನ್ಯ ಸಿರಿದೇವಿ ನೀನಾಗು ಮಗಳೇ ಹಾರ ಸಿರಿದೇವಿ ನೀನಾಗು ಮಗಳೇ ಏನರ ಮಾನ್ಯ ಸಿರಿದೇವಿ ನೀನಾಗು ಮಗಳೇ ಮನಿಯೊಳಗ ಭೇದ ಬಗಿಬ್ಯಾಡ ಮನಿಯೊಳಗ ಭೇದ ಬಗಿಬ್ಯಾಡ ಮಗಳೇ ತುಂಬಿದ ಮನಿಯ ಒಡಿಬ್ಯಾಡ ತುಂಬಿದ ಮನೆಯ ಒಡಿಬ್ಯಾಡ ಮಗಳೇ ಒಡಿಬ್ಯಾಡ ಆಲಕ್ಕೆ ಹೂವಿಲ್ಲ ಸಾಲಕ್ಕೆ ಕೊನೆ ಇಲ್ಲ ಹಾಡ ಸಾಲಕ್ಕೆ ಹೂವಿಲ್ಲ ಸಾಲಕ್ಕೆ ಕೊನೆ ಇಲ್ಲ ಸಾಲಕ್ಕೆ ಹೂವಿಲ್ಲ ಸಾಲಕ್ಕೆ ಕೊನೆ ಇಲ್ಲ ಜಾಲಿಯ ಮರವು ನೆರಳಲ್ಲ ಜಾಲಿಯ ಮರವು ನೆರಳಲ್ಲ ಮಗಳೇ ತಾಯಿಯ ಮನೆಯು ಸ್ಥಿರವಲ್ಲ ತಾಯಿಯ ಮನೆಯು ಸ್ಥಿರವಲ್ಲ ಮಗಳೇ ಸ್ಥಿರವಲ್ಲ ಊರ ಮುಂದಿನ ಬಾವಿ ಯಾರ ತೋಡಿದರೇನ ಊರ ಮುಂದಿನ ಬಾವಿ ಯಾರು ತೋಡಿದರೇನ ಊರ ಮುಂದಿನ ಬಾವಿ ಯಾರ ತೋಡಿದರೇನ ಕಾಲು ಜಾರಿದರೆ ಕೈಲಾಸ ಕಾಲು ಜಾರಿದರೆ ಕೈಲಾಸ ಹೆಣ್ಣಿನ ಮನಸ್ಸು ಜಾರಿದರೆ ವನವಾಸ ಮನಸ್ಸು ಜಾರಿದರೆ ವನವಾಸ ಮಗಳೇ ವನವಾಸ ಅತ್ತಿಯ ಮನಿಯೊಳಗ ಮುತ್ತಾಗಿ ಇರಬೇಕ ಅತ್ತೆಯ ಮನೆಯೊಳಗ ಮುತ್ತಾಗಿರಬೇಕ ಅತ್ತೆಯ ಮನಿಯೊಳಗ ಮುತ್ತಾಗಿರಬೇಕ ಹೊತ್ತಾಗಿ ನೀಡಿದರು ಉಣಬೇಕ ಹೊತ್ತಾಗಿ ನೀಡಿದರು ಉಣಬೇಕ ಮಗಳೇ ಅವರಿಗೆ ಹೆಸರ ತರಬೇಕ ಅವರಿಗೆ ಹೆಸರ ತರಬೇಕ ಮಗಳೇ ತರಬೇಕ ಕಾಲ ಕಟ್ಟತಿ ತಂಗಿ ನಗಬ್ಯಾಡ ತಿರಗಿ ಕಾಲ ಕೆಟ್ಟೈತಿ ತಂಗಿ ನಗಬ್ಯಾಡ ತಿರಗಿ ತಲಿ ಮ್ಯಾಗಳ ಸೆರಗ ಇರಲಿ ಬಿಗಿಯಾಗಿ ಸೋಸಿ ನೋಡವ್ವ ಸರಿಯಾಗಿ ಸೋಸಿ ನೋಡವ್ವ
ಸರಿಯಾಗಿ. ಇದು ಜಾನಪದ. ತತ್ವಪದ, ಗೀಗಿ ಪದ, ಲಾವಣಿ ಪದ, ಜಾನಪದ. ಜಾನಪದದ ಪ್ರಕಾರಗಳು ಸಾಕಷ್ಟಿದೆ. ಅದರಲ್ಲಿ ಹಿಂದ ಜಾನಪದರು ಗಂಡು ಹೆಣ್ಣಿಗೆ ಮದುವೆ ಮಾಡ್ಬೇಕಪ್ಪ ಅಂತಂದ್ರೆ 3 ತಿಂಗಳು ಸಡಗರ ಸಂಭ್ರಮ ಇರ್ತಾ ಇತ್ತು. ಊರೊಳಗೆ, ಕೇರಿಯೊಳಗ, ಮನೆಯೊಳಗ ಜಾನಪದರು ಮದುವೆ ಮಾಡುವಾಗ 3 ತಿಂಗಳು ಸಂಭ್ರಮ ಸಡಗರ ಇರ್ತಾ ಇತ್ತು. ಈಗ ಒಂದು ಸಹಿ ಮಾಡಿದರೆ ಮದುವೆ ಆಯ್ತು, ಒಂದು ಸಹಿ ಮಾಡಿದರೆ ಬಿಡುಗಡೆ ಆಯ್ತು. ಮದುವೆ ಮುಗಿದ ಹೋಯ್ತು, ಮದುವೆ ಆಗೇ ಹೋಯ್ತು. ಹಿಂಗಿದೆ. ಆದ್ರೆ ಹಿಂದೆ ಜಾನಪದರು ಮದುವೆ ಮಾಡುವ ಕಾಲಕ್ಕೆ ಹಾದಿಗೆ ಹಂದ್ರ ಹಾಕಿ, ಬೀದಿಗೆ ಚಪ್ರ ಹಾಕಿ ಸಡಗರ ಸಂಭ್ರಮದಿಂದ ಮದುವೆ ಮಾಡ್ತಾಯಿದ್ರು. ಆ ಮದುವೆ ಮಾಡಿ ಮದುಮಕ್ಕಳನ್ನ ಕೂಡಿಸಿ ಆರತಿ ಅಂತೇಳಿ ಮಾಡ್ತಾರೆ. ಆ ಮಾಡುವಾಗ, ಆಮೇಲೆ ತಾಳಿ ಕಟ್ಟಿಸುವಾಗ ಅವೆಲ್ಲ ಶಾಸ್ತ್ರೋಕ್ತಗಳು ಎಷ್ಟು ಚೆನ್ನಾಗಿ ನಡೀತಾ ಇರ್ತವೆ. ಆ ಅಕ್ಕಿ ಒಳಗೆ ಉಂಗುರ ಹಾಕಿ ಗಂಡ ಹೆಂಡತಿ ಅಕ್ಕಿ ಒಳಗಿನ ಉಂಗುರ ಹುಡುಕ್ಲಿ ಅಂತೇಳಿ ಒಂದೇ ಪಾತ್ರೆ ಒಳಗೆ ಉಂಗುರ ಹುಡುಕ್ಸಕ್ಕಸ್ತಾರೆ. ಯಾಕೆ ಹುಡುಕ್ಸಕ್ಕಸ್ತಾರಪ್ಪ ಅಂತಂದ್ರೆ ಪರಿಚಯನೇ ಇಲ್ಲದ ಇರತಕ್ಕಂಥ ಗಂಡ ಹೆಂಡರಲ್ಲಿ ಸೌಹಾರ್ದತೆ ಬೆಳೀಲಿ ಅನ್ನೋ ಉದ್ದೇಶಕ್ಕೆ ಆ ಅಕ್ಕಿ ಒಳಗೆ ಉಂಗುರ ಹಾಕಿ ಉಂಗುರನೂ ಹುಡುಕಾಕಿಸ್ತಾಯಿದ್ರು. ಆದರೆ ಈಗ ಹಂಗಿಲ್ಲ. ಸೌಹಾರ್ದತೆ ಗಿವಾರ್ದತೆ ಎಲ್ಲ ಮೊದಲೇ ಮುಗ್ದಾ ಇರ್ತದೆ. ಇರಲಿ. ಅದಕ್ಕೆ ಆ ಜಾನಪದರು ತಾಯಿ ನಿನ್ನ ಗಂಡನ ಹೆಸರು ಏನವ ಅಂತಂದು ಹೇಳಿ ಕೇಳಿದ್ರೆ ಹೆಣ್ಮಗಳು ಗಂಡನ ಹೆಸರು ಒಡಪ ಕಟ್ಟಿ ಅಂತ ಹೇಳ್ತಾರೆ ರೀ. ಇಲ್ಲಿ ಹೇಳ್ತಾರಲ್ಲ, ಅದು ನನಗೆ ಇದಿಲ್ಲ. ನಮ್ಮ ಭಾಗದೊಳಗೆ ತಾಯಿ ಗಂಡನ ಹೆಸರು ಏನು ಹೇಳುವ ಅಂತಂದು ಹೇಳಿ ಕೇಳಿದ್ರೆ ಒಡಪ ಕಟ್ಟಿ ಅಂದ್ರೆ ಪದಗಟ್ಟಗಳನ್ನು ಕಟ್ಟಿ ಅದರ ಮುಖಾಂತರ ಗಂಡನ ಹೆಸರು ಹೇಳ್ತಾ ಇದ್ರು. ಒನ್ನನ್ನಾರಿ ಒನ ಸಿಂಗಾರಿ ಅಂಗಾರುಳ್ಳ ಬಂಗಾರ ಗೆಜ್ಜೆ ಸಾಲು ಮುತ್ತೈದರ ಸೆರಗಿಡಿದ ಹೆಸರು ಕೇಳುವಾಗ ನಾನೇನು ಹೇಳಿ ನಮ್ಮ ರಾಯರ ಹೆಸರು ನಮ್ಮ ಯಜಮಾನ್ರು ಇಂಥವ್ರು ಅಂತ. ಹಾಗೆ ಮತ್ತೆ ನಿನ್ನ ತಾಯಿ ಹೆಸರು ಏನ ಅಂತ ಕೇಳಿದ್ರೆ ಕಣ್ಣಾಗವ್ರೆ, ಕಣ್ಣು ವಾರ್ಯಾಗವ್ರೆ, ದಾರ್ಯಾಗವ್ರೆ, ದರ್ಬಾರ್ದಾಗವ್ರೆ, ಅರಳಿ ಕಟ್ಟಿ ಮೇಲೆ ಕುಂತು ಹಸರೆಲೆ ಹಚ್ತಾರೆ ನಮ್ಮ ಯಜಮಾನ್ರು ಇಂಥವ್ರು ಅಂತ. ಎಷ್ಟು ಸೊಗಸಾಗಿ ಹೇಳ್ತಾ ಇದ್ರು ಒಡಪ ಕಟ್ಟಿ ಗಂಡನ ಹೆಸರನ್ನು ಹೆಣ್ಮಕ್ಳು. ಈಗಿನವರು ಹೇಳ್ಬೋದು. ಅವರು ಆಗ ಕಣ್ಣಾಗವ್ರೆ, ಕಣ್ಣು ವಾರ್ಯಾಗವ್ರೆ ಅಂತಂದು ಹೇಳಿದ್ರೆ ಈಗಿನವರು ಹೇಳ್ಬೋದು. ಆದ್ರೆ ಆ ಪದಗಟ್ಟಿ ಇಲ್ಲ. ಏನು ಹೇಳ್ಬೋದು ಈಗಿನವ್ರು ಹೇಳಿದ್ರೆ? ದಾರ್ಯಾಗವ್ರೆ, ದರ್ಬಾರ್ದಾಗವ್ರೆ, ಆಫೀಸ್ನಾಗವ್ರೆ, ಯುಪಿಸ್ನಾಗವ್ರೆ, ಮೋಟ್ರ್ನಾಗವ್ರೆ, ಥಿಯೇಟ್ರ್ನಾಗವ್ರೆ, ಮಧ್ಯಾಹ್ನಕ್ಕೆ ಬಂದು ಮ್ಯಾಟ್ನಿ ಶೋ ಪಿಕ್ಚರಿಗೆ ಕರ್ಕೊಂಡು ಹೋಗ್ತಾರೆ ನಮ್ಮ ಯಜಮಾನ್ರು ಇಂಥವ್ರು ಅಂತ ಹೇಳ್ಬೋದು. ಆದರೆ ಹೇಳಕ್ಕೆ ಬರಲ್ಲ. ಯಾಕೆ? ಶಬ್ದ ಸಂಗ್ರಹಣೆ ಆ ಜಾನಪದರಿಗಿತ್ತು. ಒಡಪ ಕಟ್ಟಿ ಹೆಸರು ಹೇಳಕ್ಕೆ ಗಂಡ ಹೆಂಡತಿನ ರೇಗಿಸ್ಬೇಕು ಅಂತಂದು ಹೇಳಿ ಹೆಂಡತಿ ಮೇಲೆ ಒಡಪ ಕಟ್ಟಿ ಹೇಳ್ತಾ ಇದ್ರು. ಹಾದ್ಯಾಗ ನೋಡು ಸಗಣಿ, ಗ್ವಾಡ್ಯಾಗ ನೋಡು ತಗಣಿ, ಹಾದ್ಯಾಗ ನೋಡು ಸಗಣಿ, ಗ್ವಾಡ್ಯಾಗ ನೋಡು ತಗಣಿ, ತಿಕ್ಕಿ ಬಾ ಅಂದ್ರೆ ನೆಕ್ಕಿ ಬರ್ತಾಳ ನಮ್ಮ ಯಜಮಾನಿ ಅಂತಕ್ಕಿ ಅಂತ ಗಂಡ ಹೆಂಡತಿನ ರೇಗಿಸ್ತಾ ಇದ್ದ. ಹೆಣ್ಮಕ್ಳು ಏನು ಕಡಿಮೆ ಇರ್ತಿದ್ರಿ, ಅವರು ಎರಡೆರಡೇ ಸಾಲುಗಳಲ್ಲಿ ಗಂಡನ ಹೆಸರು ಹೇಳ್ತಾ ಇದ್ರು. ಬೆಕ್ಕು ಬಂತು ಉಷ್ಯ, ನನ್ನ ಗಂಡನ ಹೆಸರು ಬಸ್ಯ. ನಾಯಿ ಬಂತು ಹಚ್ಚ, ನನ್ನ ಗಂಡನ ಹೆಸರು ಲಚ್ಚ ಅಂದವರು ಅದಾರ್ರಿ. ಹಿಂಗೆ ಒಡಪ ಕಟ್ಟಿ ಹೆಸರು ಹೇಳ್ತಾ ಇದ್ರು ಹಿಂದೆ ಜಾನಪದರು. ಆವ್ರೆ ಹೂವಿನ ಬಣ್ಣ, ತಾವ್ರೆ ಹೂವಿನ ಬಣ್ಣ, ಚಿಕ್ಕ ಚಿಕ್ಕ ಒಲೆ ಹುಡಿ, ಊದಿನ ಕಡ್ಡಿ ಉರಿ ಹಾಕಿ ಅವಲಕ್ಕಿ ಅನ್ನ ಮಾಡಿ ಸಕ್ಕರೆ ಸಾರು ಮಾಡಿ ಪನ್ನೀರ್ ಗಡ್ಡಿ ಪೈಣ ಒಯ್ತಾರೆ ನಮ್ಮ ಯಜಮಾನ್ರು ಇಂಥವ್ರು ಅಂಥೇಳಿ ಜಾನಪದರು ಜಾನಪದ ಕಟ್ಟುಗಳನ್ನು ಕಟ್ಟಿ ಹಾಡ್ತಾ ಇದ್ರು, ಹೇಳ್ತಾ ಇದ್ರು. ಜಾನಪದ ಅನ್ನೋದು ಜನರ ಬಾಯಿಂದ ಬಾಯಿಗೆ ಹರಿದು ಬಂದಿರತಕ್ಕಂಥದ್ದು, ಅನಕ್ಷರಸ್ಥ ಕುಕ್ಷಿಗಳ ಬಾಯಿಂದ ಬಾಯಿಗೆ ಬಂದಿರತಕ್ಕಂಥದ್ದು. ಈ ಜಾನಪದ ಅನ್ನೋದನ್ನು ಯಾರು ಓದು ಬರಹ ಬರ್ದಕ್ಕಂಥವ್ರು ಮಾಡಿದ್ದಲ್ಲ. ಅಂಥವ್ರಿಗೆಲ್ಲ ನಾವು ಇಂಥ ಪದಗಟ್ಟುಗಳನ್ನು ಹೇಳೋವಂಥವ್ರಿಗೆ ದಡ್ರು ಅನ್ಬೋದ್ರಾ? ಇಲ್ಲ. ಅದಕ್ಕೆ ಆ ಜಾನಪದರು ಏನು ಹೇಳ್ತಾರಪ್ಪ ಅಂತಂದ್ರೆ, ಒಂದು ಜಾನಪದ ಗೀತೆ ಒಳಗೆ ಹಿಂದನೂ ಪ್ರೀತಿ ಪ್ರೇಮ ಪ್ರಣಯ ಎಲ್ಲ ಇತ್ತು, ಈಗೂ ಇದೆ. ಹಿಂದೆ ಹೆಂಗಿತ್ತು ಈಗ ಹೆಂಗಿತ್ತು ಅಂತ ಅನ್ನೋದನ್ನು. ಚಂದ್ರಕಾಳಿ ಸೀರಿ ಉಟ್ಟ ನಿಂದ್ರವಲ್ಲಿ ನೆಲದ ಮ್ಯಾಲ,
ಗಂಗಳ ಬಂಗಳ ಎದ್ದನಿ ಹೊಂಟಿಯಲ್ಲ ನಮ್ಮ ಚಿತ್ತದಾಗ ಆಗಿ ಹೋದಿ ದಾಖಲ ಇಂಥ ಹುಡುಗಿ ಮೇಲೆ ಕುಂತದವ ನಮ್ಮ ಚಾಲ ಸುತ್ತಮುತ್ತ ಯಾರು ಇಲ್ಲ ಹಿಂಗ ಬಿಲ್ಕುಲ್ಲ ಹೆಂಗಾರ ಬಾರ ಹುಡುಗಿ ಕಂಗಾಲಾಗೇನ ಹೆಂಗಾರ ಬಾರ ಹುಡುಗಿ ಕಂಗಾಲಾಗೇನ ಚಂದ್ರಕಾಳಿ ಸೀರಿ ಉಟ್ಟ ನಿಂದ್ರ ಬಲ್ಲಿ ನೆಲ್ದ ಮ್ಯಾಲ ಗಂಗಳ ಬಂಗಳ ಎದ್ದನಿ ಹೊಂಟಿ ಎಲ್ಲ ನಮ್ಮ ಚಿತ್ತದಾಗ ಆಗಿ ಓದಿದ ಕಾಲ ಇಂಥ ಚೋಪ್ರಿ ಮೇಲೆ ಕುಂತದವ ನಮ್ಮ ಚಾಲ ಸುತ್ತಮುತ್ತ ಯಾರು ಇಲ್ಲ ಹಿಂಗ ಬಿಲ್ಕುಲ್ಲ ಹೆಂಗಾರ ಬಾರ ಹುಡುಗಿ ಕಂಗಾಲಾಗೇನ ಹೆಂಗಾರ ಬಾರ ಹುಡುಗಿ ಕಂಗಾಲಾಗೇನ ನಿನ್ನ ರೂಪ ನೋಡಿ ನಮ್ಮ ಕೋಪ ಏರಿದವ ಮತ್ತ ಹಾದವ ನಿನ್ನ ರೂಪ ನೋಡಿ ನಮ್ಮ ಕೋಪ ಏರಿದವ ಮತ್ತ ಮೈಯಾಗಿನ ಸೊಕ್ಕು ಹುಕ್ಕಿ ಹರಿದಾವಲ್ಲ ನೀ ಯಾರಂತ ನಮಗೀಗ ತಿಳಿದೈತಲ್ಲ ನೀ ಯಾರಂತ ನಮಗೀಗ ತಿಳಿದೈತಲ್ಲ ಹೆಂಗಾರ ಬಾರ ಹುಡುಗಿ ಕಂಗಾಲಾಗೇನ ಹೆಂಗಾರ ಬಾರ ಹುಡುಗಿ ಕಂಗಾಲಾಗೇನ ಹಳ್ಳಿ ಹುಂಬ ಎಂದ ತಿಳಿದ ಹಾದಪ್ಪ ಹಳ್ಳಿ ಹುಂಬ ಎಂದ ತಿಳಿದ ಹುಡುಗಿ ನನ್ನ ಬೀಳಬೇಡ ದುಡಿದು ತೆಗೆದ ತೋರಿಸ್ತೀನ ಸ್ವರ್ಗ ಬಾಗಿಲ ನೀರ್ಲಾರ್ದ ನನ್ನ ಬಾಳ ಹಾಳು ನೋಡ ನೀರ್ಲಾರ್ದ ನನ್ನ ಬಾಳ ಗತಿ ನೋಡ ಹೆಂಗಾರ ಬಾರ ಹುಡುಗಿ ಕಂಗಾಲಾಗೇನ ಹೆಂಗಾರ ಬಾರ ಹುಡುಗಿ ಕಂಗಾಲಾಗೇನ ಹೆಂಗಾರ ಬಾರ ಹುಡುಗಿ ಕಂಗಾಲಾಗೇನ ಹೆಂಗಾರ ಬಾರ ಹುಡುಗಿ ಕಂಗಾಲಾಗೇನ ಈಗ ನಮ್ಮೂರಲ್ಲಿ ಪಾಂಡಿ ಅಂತ ಇದ್ದ ನಾವೆಲ್ಲರೂ ನಮ್ಮ ಫ್ರೆಂಡ್ಸು ಎಲ್ಲ ಕಾರ್ಯಕ್ರಮದವರು ಜಾತ್ರೆಗೆ ಹೋಗಿದ್ವಿ ನಮ್ಮ ಸ್ನೇಹಿತ ಬಂದಿದ್ದಿಲ್ಲ ಅವ್ನು ಬಂದಿಲ್ಲ ಅಂತಂದ್ರೆ ಜಾತ್ರೆಗೆ ನಾವೆಲ್ಲ ಜಾತ್ರೆ ಮುಗಿಸ್ಕೊಂಡು ಬಂದು ಯಾಕೋ ಪಾಂಡಿ ನೀ ಜಾತ್ರೆಗೆ ಬರಲಿಲ್ಲ ಅಂತ ಕೇಳಿದ್ವಿ ಅದಕ್ಕವ ಅನಕ್ಷರಸ್ಥ ಏನು ಹೇಳಬೇಕು ಅಂತಂದ್ರೆ ಕುಂತಿ ಭೋಜನ ಮಗಳ ಮಕ್ಕಳ ಅಜ್ಞಾತವಾಸದಲ್ಲಿ ಆಶ್ರಯ ಕೊಟ್ಟವನ್ನ ಹೆಂಡತಿ ಕೊಂದವನು ಹೆತ್ತಪ್ಪನ ಹೊತ್ಕೊಂಡು ತಿರುಗಾಡೋ ಮಹಾರಾಣಿಗೆ ಹೆರಿಗೆ ಆಗಿತ್ತು ಅದಕ್ಕೆ ನನಗೆ ಜಾತ್ರೆಗೆ ಬರೋಕ್ಕಾಗಲಿಲ್ಲ ಅಂದ ನಮಗೆ ತಳ ಬುಡ ಏನು ಅಂತಲೇ ಅರ್ಥ ಆಗಲಿಲ್ಲ ಮತ್ತೊಮ್ಮೆ ಕೇಳಿದ್ವಿ ಅವನಿಗೆ ಏನು ಹಂಗಂದ್ರೆ ಯಾಕೆ ಬರಲಿಲ್ಲ ಜಾತ್ರೆಗೆ ಹೇಳು ಅಂತೇಳಿ ಅದಕ್ಕೆ ಅವ ಮತ್ತೆ ಹೇಳಿದ ನಮಗೆ ತಿಳಿಸಿ ಕುಂತಿ ಭೋಜನ ಮಗಳ ಮಕ್ಕಳ ಅಜ್ಞಾತವಾಸದಲ್ಲಿ ಆಶ್ರಯ ಕೊಟ್ಟವನು ಹೆಂಡತಿ ಕೊಂದವನ ಅಪ್ಪನ ಹೊತ್ಕೊಂಡು ತಿರುಗಾಡೋ ಮಹಾರಾಣಿಗೆ ಹೆರಿಗೆ ಆಗಿತ್ತು ಅದಕ್ಕೆ ನನಗೆ ಜಾತ್ರೆಗೆ ಬರೋಕ್ಕಾಗಲಿಲ್ಲ ಏನಾಯ್ತು ಕುಂತಿ ಭೋಜನ ಮಗಳ ಅಜ್ಞಾತವಾಸದಲ್ಲಿ ಕುಂತಿ ಭೋಜನ ಮಗಳು ಯಾರು ಕುಂತಿ ಮಕ್ಕಳು ಯಾರು ಪಾಂಡವರಿಗೆ ಅಜ್ಞಾತವಾಸದಲ್ಲಿ ಆಶ್ರಯ ಕೊಟ್ಟವ್ರು ಯಾರು ವಿರಾಟರಾಯನ ಹೆಂಡತಿ ಯಾರು ಸುಧಿಷ್ಣೆ ತಮ್ಮ ಯಾರು ಕೀಚಕನ ಕೊಂದವ್ರು ಯಾರು ಭೀಮನ ಅಣ್ಣ ಯಾರು ಧರ್ಮರಾಯನ ಅಪ್ಪ ಯಾರು ಯಮಧರ್ಮರಾಯನ ಹೊತ್ಕೊಂಡು ತಿರುಗಾಡೋರು ಯಾರು ಕ್ವಾಣದ ಮಹಾರಾಣಿ ಯಾರು ಎಮ್ಮೆ ಕರು ಹಾಕಿತ್ತು ಅದಕ್ಕೆ ಬರೋಕ್ಕಾಗಲಿಲ್ಲ ಅನ್ನೋದನ್ನು ಇಷ್ಟು ಸೊಗಸಾಗಿ ಹೇಳಿದ ಪಾಂಡಿಯನ್ನವನು. ಹಿಂಗಾಗಿ ನಿಮ್ಮ ಕಡೆಗೆ ಯಕ್ಷಗಾನ ಹಾಡಿದಾಗೆ ನಮ್ಮ ಕಡೆಗೆ ದೊಡ್ಡಾಟ ಅಂತ ಹೇಳಿ ಮಾಡ್ತಾರೆ. ಆ ದೊಡ್ಡಾಟ ಮಾಡುವಂಥವ್ರು ಅನಕ್ಷರಸ್ಥರ್ರಿ ನಮ್ಮ ಭಾಗದಲ್ಲೆಲ್ಲ. ಅದರಲ್ಲಿ ದುರ್ಯೋಧನ ವೈಶಂಪಾಯನ ಸರೋವರದಲ್ಲಿ ಹೊತ್ಕೊಂಡು ಕುತ್ಕೊಂಡಾಗ ನಮ್ಮ ಭೀಮನ ಪಾತ್ರ ಮಾಡಿದವನು ದುರ್ಯೋಧನಿಗೆ ಹೇಳ್ತಾನೆ ರೀ. ಹೇಳೋ ಮಾತಲ್ಲಿ ಅವ ಒಂದಿಷ್ಟು ಡೈಲಾಗ್ಗಳನ್ನ ಕಟ್ಕೊಂಡಿದ್ದ. ಏನು ಹೇಳಿದ್ನಪ್ಪ ಅಂತಂದ್ರೆ, ಅದಮ ಆತ್ಮಗೆ ಹೇಳಿ
ಅದಮ ಆತ್ಮಗೇಡಿ ಇದುವರೆಗೂ ಈಶ್ವರನನ್ನು ಉಪೇಕ್ಷಿಸದ ಊಸರವಳ್ಳಿ ಋಣಪಾತಕಿ ಎರಗಿ ಏರಿ ಬಂದ ಐವರನ್ನು ಎದುರಿಸಿ ಒಡನೆ ಓಡಿಸಲಾಗದೆ ಓಡಿ ಹೋಗಿ ಔತುಕೊಂಡ ಅಂಧಕನ ಸುತನೆ ಆಹಾ ನಿನ್ನದು ಒಂದು ಬದುಕೆ ಅಂತ ದುರ್ಯೋಧನನ್ನ ಭೀಮನ ಪಾತ್ರ ಮಾಡಿದವನು ಕೇಳಿದ. ಏನಿದೆ ಇದರಲ್ಲಿ ಅಂತಂದರೆ ಕನ್ನಡದ ವರ್ಣಮಾಲೆಗಳನ್ನು ಅಷ್ಟುಗಳನ್ನು ಜೋಡಿಸಿದ್ದ. ಅದಮ ಅ, ಆತ್ಮಗೇಡಿ ಆ, ಇದುವರೆಗೂ ಈ ಈಶ್ವರನ ಈ, ಉಪೇಕ್ಷಿಸದ ಊಸರವಳ್ಳಿ ಋಣಪಾತಕಿ ಎರಗಿ ಏರಿ ಬಂದ ಐವರನ್ನು ಎದುರಿಸಿ ಒಡನೆ ಓಡಿಸಲಾಗದೆ ಓಡಿ ಹೋಗಿ ಔತುಕೊಂಡ ಅಂಧಕನ ಸುತನೆ ಆಹಾ ನಿನ್ನದು ಒಂದು ಬದುಕೆ ಅಂತೇಳಿ ಕನ್ನಡದ ವರ್ಣಮಾಲೆಗಳನ್ನು ತನ್ನ ನಾಟಕದ ಡೈಲಾಗ್ನಲ್ಲೂ ಕಟ್ಕೊಂಡು ಹೇಳ್ತಾ ಇದ್ರು ಜಾನಪದರು ಅಂತ. ಆವತ್ತ ಇವತ್ತ ಯಾವ್ದು ಒಳ್ಳೇದು ಅಂತ ನೀವೇ ತಿಳ್ಕೊಳ್ರಿ. ಆವತ್ತ ಇವತ್ತ ಒಳ್ಳೇದಂತೀರಿ ಯಾವತ್ತ, ಚಲೋ ಅಂತೀರಿ ಯಾವತ್ತ, ನೀವು ಭೇಷ್ ಅಂತೀರಿ ಯಾವತ್ತ. ಆವತ್ತ ಇವತ್ತ ಒಳ್ಳೇದಂತೀರಿ ಯಾವತ್ತ, ನೀವು ಚಲೋ ಅಂತೀರಿ ಯಾವತ್ತ, ನೀವು ಭೇಷ್ ಅಂತೀರಿ ಯಾವತ್ತ. ಕಿಸದಾಗ ರೊಕ್ಕ ಇಟ್ಟುಕೊಂಡು ಚೀಲ್ದಾಗ ಸಾಮಾನ ತರುತ್ತಿದ್ರಿ ಯಾವತ್ತ, ಕಿಸದಾಗ ರೊಕ್ಕ ಇಟ್ಟುಕೊಂಡು ಚೀಲ್ದಾಗ ಸಾಮಾನ ತರುತ್ತಿದ್ರಿ ಯಾವತ್ತ. ಮತ್ತಿವತ್ತ ಚೀಲ್ದಾಗ ರೊಕ್ಕ ಇಟ್ಟುಕೊಂಡು ಕಿಸದಾಗ ಚೀಲ್ದಾಗ ರೊಕ್ಕ ಇಟ್ಟುಕೊಂಡು ಕಿಸದಾಗ ಸಾಮಾನ ತರುತ್ತಾರೆ ಇವತ್ತ. ಆವತ್ತ ಇವತ್ತ ಒಳ್ಳೆಯದಂತೀರಿ ಯಾವತ್ತ, ನೀವು ಚಲೋ ಅಂತೀರಿ ಯಾವತ್ತ, ನೀವು ಭೇಷ್ ಅಂತೀರಿ ಯಾವತ್ತ. ತರ ಕೊಟ್ಟು ಮದುವೆ ಆಗುತ್ತಿದ್ರು ನೋಡ್ರಿ ಗಂಡಸರು ಅನ್ಬೇಕಾ ಆವತ್ತ. ಬಾದ್ದುರ್ಗಣಮಗನ ತರ ಕೊಟ್ಟು ಮದುವೆ ಆಗುತ್ತಿದ್ರು ನೋಡ್ರಿ ಆಗಿನವರು ಹೆಣ್ಮಕ್ಳು ಅನ್ಬೇಕ. ತರ ಕೊಟ್ಟು ಮದುವೆ ಆಗುತ್ತಿದ್ರು ನೋಡ್ರಿ ಆಗಿನವರು ಅನ್ಬೇಕು ಗಂಡು ಮಕ್ಕಳ. ಮತ್ತಿವತ್ತ ಹೆಣ್ಣಿನ ದುಡ್ಡಿಗೆ ಜೊಲ್ಲ ಸುರಿಸುತ್ತಾರ, ಹೆಣ್ಣಿನ ದುಡ್ಡಿಗೆ ಜೊಲ್ಲ ಸುರಿಸುತ್ತಾರ, ವರದಕ್ಷಿಣೆ ದುಡ್ಡಿಗೆ ಜೊಲ್ಲ ಸುರಿಸುತ್ತಾರ ದಿಕ್ಕನಾಶಿ ಗಂಡಸರು ಇವತ್ತ. ಆವತ್ತ ಇವತ್ತ ಒಳ್ಳೇದಂತೀರಿ ಯಾವತ್ತ, ನೀವು ಚಲೋ ಅಂತೀರಿ ಯಾವತ್ತ, ನೀವು ಭೇಷ್ ಅಂತೀರಿ ಯಾವತ್ತ. ನಮನಿಯಾಗ ಜೋಪಾನ ಇಟ್ಟು ದುಡಿದು ಬರುತ್ತಿದ್ರು ಆವತ್ತ. ಹೌದ ಏನ್ ಮಾಡ್ತಾ ಇದ್ರು, ದುಡಿದು ಬರ್ತಾ ಇದ್ರು. ಹೆಂಡತಿ ನಮನಿಯಾಗ ಜೋಪಾನ ಇಟ್ಟು ಅಡಿಗೆ ಮಾಡುತ್ತಾರ ಇವತ್ತ, ಅಡಿಗೆ ಮಾಡುತ್ತಾರ ಇವತ್ತ. ಆವತ್ತ ಇವತ್ತ ಒಳ್ಳೆಯದಂತೀರಿ ಯಾವತ್ತ, ಚಲೋ ಅಂತೀರಿ ಯಾವತ್ತ, ನೀವು ಭೇಷ್ ಅಂತೀರಿ ಯಾವತ್ತ. ಹೆಣ್ಣಿಗೆ ಅಂಗಿ ಗಂಡಿಗೆ ಅಂಗಿ ಹೆಣ್ಣಿಗೆ ಸೀರಿ ಚಂದ ಇತ್ತ ನೋಡ್ರಿ ಆವತ್ತ. ಮತ್ತಿವತ್ತ ಗಂಡಸೂರ ಅರ್ಬಿನ ಹೆಂಗಸೂರು ಹಾಕುತ್ತಾರ, ಗಂಡಸೂರ ಅರ್ಬಿನ ಹೆಂಗಸೂರು ಹಾಕುತ್ತಾರ ಯಾರಂತ ತಿಳಿಯದಿಲ್ರಿ ಇವತ್ತ. ಆವತ್ತ ಇವತ್ತ ಒಳ್ಳೆಯದಂತೀರಿ ಯಾವತ್ತ, ಚಲೋ ಅಂತೀರಿ ಯಾವತ್ತ, ನೀವು ಭೇಷ್ ಅಂತೀರಿ ಯಾವತ್ತ. ಅತ್ತಿ ದೇವರಂತ ಪೂಜೆ ಮಾಡುತ್ತಿದ್ಲು ಹೇಮರೆಡ್ಡಿ ಮಲ್ಲಮ್ಮ ಆವತ್ತ.
ದೇವರಂತ ಪೂಜೆ ಮಾಡುತ್ತಿದ್ಲು ಹೇಮರೆಡ್ಡಿ ಮಲ್ಲಮ್ಮ ಅವತ್ತ. ಮತ್ತಿವತ್ತ ಅತ್ತಿ ಕತ್ತಿ ಎಂದು ಹೊರಗ ದೂಡುತ್ತಾರ, ಅತ್ತೆ ಕತೆ ಎಂದು ಹೊರಗ ದೂಡುತ್ತಾರ. ಅತ್ತಿನ ಹೊರಗ ಹಾಕಿ ನಿಲ್ಲುತ್ತಾರ. ಅವತ್ತ ಇವತ್ತ ಒಳ್ಳೆ ಅಂದಿರಿ, ಅವತ್ತ ಅಂದಿರಿ, ಅವತ್ತ